ಇವತ್ತು ನ್ಯಾಷನಲ್ ಸಿನಿಮಾ ಡೇ ಆಗಿರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ಸಿನಿಮಾ ನೋಡುವಂತ ಇದ್ದೇವೆ. ಸೊ 75 ರೂಪೀಸಿಗೆ ಫಿಲ್ಮ್ ಸಿಗುತ್ತಾ ಅನ್ನೋದು ನನಗೆ ಡೌಟ್ ಇದೆ ಆ್ಯಕ್ಚುಲಿ. ಬುಕ್ ಮೈ ಶೋದಲ್ಲಿ ನಾವು PVR ಪ್ರಿಫರ್ ಮಾಡುವ. ನೆಕ್ಸ್ಟ್ ಮಾಲ್. ಸೊ ಇಲ್ಲಿ ಈಗ ಟೈಮ್ 6 ಆಗಿದೆ. ಸೊ ನನಗೆ ಫ್ರೆಂಡ್ಸ್ ಎಲ್ಲ ಅವತ್ತಾರ ಮೂವಿ ನೋಡುವಂತ ಸಜೆಸ್ಟ್ ಮಾಡಿ. ಸೊ 75 ನೋಡೋದು. ಆಲ್ರೆಡಿ ಫುಲ್ ಬುಕ್ ಆಗಿದೆ. ಈಗ ಟೈಮ್ ಬಂದು ಡಿಸ್ಪ್ಲೇ ಸರಿ 6:50 ಏನೋ ಆಗಿದೆ. ಇಲ್ಲಿ ಆಲ್ರೆಡಿ ಬುಕ್ ಆಗಿದೆ ಆಲ್ಮೋಸ್ಟ್ ಎಲ್ಲ. ಪ್ರೈಮ್ 75 ಕ್ಲಾಸಿಕ್ ಒಂದು ಸ್ವಲ್ಪ ಎರಡರದಷ್ಟು ಸ್ಪೇಸ್ ಇದೆ ಅಷ್ಟೇ. ಸೊ ಟ್ರೈ ಮಾಡೋಣ. ನಾವು ಆನ್ಲೈನಲ್ಲಿ ಬುಕ್ ಮಾಡ್ತೇವೆ, ಡೈರೆಕ್ಟಾಗಿ ಹೋಗಿ ಬುಕ್ ಮಾಡುವಂಥ ಫ್ರೆಂಡ್ ಹೇಳಿದೆ. ಸೊ ಹಾಗೆ ಹೋಗ್ತಿದ್ದೇವೆ. ಲೆಟ್ಸ್ ಗೋ. 7ಗೆ ತಪ್ಪಿದರೆ 10:30ಗೆ ಕೂಡ ಹೆವಿ ಬುಕ್ಕಿಂಗ್. ಸಿನಿಮಾ ಪ್ರಿಯರ್ ಮ್ಯಾಂಗ್ಳೂರಲ್ಲಿ ತುಂಬ ಜನ ಇದ್ದಾರೆ. ಲೆಟ್ಸ್ ಗೋ. ನಾನು ನಿಮಗೆ PVRಲ್ಲಿ ಸಿಗ್ತೀನಿ. ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ನೋಡೋಣ. ಇವತ್ತು ಕ್ರೌಡ್ ಇದೆಯಾ ಅಥವಾ ನಾರ್ಮಲ್ ನೋಡೋಣ. ಅಲ್ಲಿ ಹೋಗಿ. ಸೊ ಫೈನಲಿ ಫಾರ್ಮಲ್ ರೀಚ್ ಆಯ ಚೋಲಿ ಫುಲ್ ಆದಲ್ಲಿ ಫುಲ್ ಹೆವಿ ರಶ್ ಉಂಡು ಆ್ಯಕ್ಚುಲಿ. ಇನ್ನು ಹೆವಿ ರಶ್ ಉಂಟದ ಆ್ಯಕ್ಚುಲಿ. ಇವತ್ತು ತುಂಬ ರಶ್ ಇದೆ. ಸೊ ಬನ್ನಿ, ನಮ್ಮ ಬೇಬಿಲಿ ಪಾರ್ಕ್ ಮಾಡಿದ್ದೇವೆ. ಲೆಟ್ಸ್ ಗೋ. ನಾವು ಮೇಲೆ PVR ಹತ್ರ ಸಿಗ್ತೇವೆ. ಮೆಟಲ್ ಹಾಕ್ಬೋದಂತ ಬ್ಲೂ ಇಂದ ಆಚೆ, ಅದಕ್ಕಿಂತ ಆಚೆ. ಹಾಂ ಅದೇ ಅಲ್ಲ 11 ಅದೇ ಲಾಸ್ಟ್ ಮಿಡ್ಲ್ ಆಗೋದು. ಜನ ಗ್ಯಾಪ್ ಬಿಡ್ತು ಪಾಡ್ಲಿ ಅಲ್ಪನೆ. ನೆಕ್ಸ್ಟ್ 0897685 ರಶ್ ಉಂಟು. ಬುಕ್ಕಿಂಗ್ ಆಗಿದೆ PVR ಸಿನಿಮಾ. ಆಕಾಶದಲ್ಲಿ ಕಾಣಿಸಿಕೊಂಡಿತು. ಚೋಳ ರಾಜರ ರಕ್ತವನ್ನು ಕೇರಿದವು. ವಂಚನೆ ಅರಮನೆಗೆ ನುಗ್ಗಿತು. ಸೊ ಸ್ವಲ್ಪ ನಮ್ಮ ಡಿವಿ ಫ್ಯಾನ್ ಮೂವಿ ತೀರ ಬೈದಿರ ಪಲ್ಲೆ ಓ ಮೂವಿ Avatar. Yeah, Tommy was the scientist. They got big. Proprioceptive sims seem to work really well. Yeah, they've got great muscle tone. It'll take us a few hours to get them decanted, but you guys can take them out tomorrow. Hey guys. Welcome to your new buddy, Jake. Good. I didn't know. We're gonna take this nice and easy, Jake. And touch your thumb to your finger? Yeah. Wait. Jake, Jake. listen to me. Whoa. Jake! Supposed to be running! So ಇದಕ್ಕೆ 75 ರೂಪೀಸ್ ಕಾಂಬೋ.
ಹಾಯ್ ಗೈಸ್, ಸೊ ಫೈನಲಿ ಇಂಟರ್ನ್ಯಾಷನಲ್ ಸಿನಿಮಾ ಡೇತ ಮೂವಿ ತೂದು ಬಂದಂಗಲ್ಲ. ಸೊ ಅವ್ರ ಫೇಸ್ ಪೂರ ರಿವೀಲ್ ಮನ್ಪುಜಿರಿಗೆ, ಬಟ್ ಫೈನಲಿ ಒಂಜತ್ತೊಂದು ದಿನ ಇದಕ್ಕೆ ಫೇಸ್ ಗೊತ್ತಾಗ್ಲಿಕ್ಕೆ ಒಂಚ ಶೋಕಿ ಮೂವಿ ಮಲ್ಲೆಜಿ 75 ರೂಪೀಸ್. ಬುಕ್ಕ ನಿಖಲ್ ತೂವಲ್ಲಿ ಕಾಂಬೋ ಕಾರ್ನ್ ಕೂಡ ಇತ್ತು ಅವಳ 75 ರೂಪೀಸಿಗೆ. ಸೊ ಫನ್ ಖುಷಿ ಉಂಡು, ಎಂಜಾಯ್ ಮಲ್ತ ಅಂಚನೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್.